ತಾಯಿಯನ್ನ ನಿಂದಿಸಿದಂತಹ ಅಣ್ಣನನ್ನ ತಮ್ಮನೇ ಹತ್ಯೆಗೈದು ಇರುವಂತಹ ಆಘಾತಕಾರಿ ಘಟನೆ ನಡೆದಿದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶೆಟ್ಟಿಗಾರ್ಡನ್ ನಿವಾಸಿ 37 ವರ್ಷದ ಮಹಮ್ಮದ್ ಮುಜಾಹಿದ್ ಕೊಲೆಯಾದವ. 34 ವರ್ಷದ ಮಹಮ್ಮದ್ ಮುಸಾದ್ ಕೃತ್ಯ ಎಸಗಿದಂತಹ ತಮ್ಮ. ಸಹೋದರರಿಬ್ಬರು ಮದರಸದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಮಹಮ್ಮದ್ ಮುಜಾಹಿದ್ ಮದುವೆಯಾಗಿದ್ದು ಪ್ರತ್ಯೇಕವಾಗಿ ವಾಸವಾಗಿದ್ದ. ಈ ಮಧ್ಯೆ ಮುಜಾಹಿದ್ ಪ್ರತಿದಿನ ಒಂದಿಲ್ಲೊಂದು ಕಾರಣಕ್ಕೆ ಮುಸಾದ್ ಮನೆಗೆ ಬಂದು ಜಗಳ ಮಾಡ್ತಿದ್ದಂತೆ. ಜೊತೆಗೆ ತಾಯಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾ ಇದ್ದ ಎನ್ನಲಾಗಿದೆ. ಬುಧವಾರ ಸಂಜೆ ತಂದೆ ತಾಯಿಯನ್ನ ಮುಜಾಹಿದ್ ಮನೆಗೆ ಮುಸಾದ್ ಕರೆತಂದಿದ್ದ. ಈ ವೇಳೆಯೂ ಕೂಡ ಮುಜಾಹಿದ್ ತಾಯಿಗೆ ನಿಂದಿಸಿದ್ದ ಎನ್ನಲಾಗಿದೆ. ಬಳಿಕ ಮನೆಯವರು ಸಮಾಧಾನ ಮಾಡಿದ್ರು. ಎಲ್ಲರೂ ಮಲಗಲು ಮನೆ ಚಿಕ್ಕದಿದ್ದ ಕಾರಣ ಸಹೋದರರಿಬ್ಬರು ಮದರಸದಲ್ಲಿ ರಾತ್ರಿ ಮಲಗಲು ಬಂದಿದ್ದಾರೆ. ಆದರೆ ಆ ಸಂದರ್ಭ ತಾಯಿಗೆ ನಿಂದಿಸಿದ್ದ ವಿಚಾರಕ್ಕೆ ಮುಸಾದ್ ಅಣ್ಣನನ್ನ ಪ್ರಶ್ನಿಸಿದ್ದು ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಗಲಾಟೆ ಜೋರಾಗಿ ಮುಸಾದ್ ಚಾಕುವಿನಿಂದ ಮುಜಾಹಿದ್ನ ಕುತ್ತಿಗೆ ಹಾಗೂ ತಲೆಗೆ ಇರಿದು ಕೊಂದಿದ್ದಾನೆ. ಈ ಸಂದರ್ಭ ಮುಸಾದ್ ಕೈಗೂ ಕೂಡ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ತನಿಖೆಯ ಬಳಿಕ ಹತ್ಯೆಯ ನಿಜವಾದ ಕಾರಣ ಬಯಲಾಗಿದೆ. ತಾಯಿಗೆ ಬೈದ ವಿಚಾರವೋ ಅಥವಾ ಇನ್ಯಾವುದೋ ಕಾರಣವಿತ್ತಾ ಎಂಬ ನಿಜಾಂಶ ಹೊರಬೀಳಲಿದೆ.